ಸಂಗೀತ ಒಂದು ಸುಂದರ ಕವನ, ಭಾವನೆಗಳ 101 ಭಾವನೆಗಳ ಮಿಲನ. ಬೇಸತ್ತ ಮನಸ್ಸಿಗೆ ಮುದ್ದ ನೀಡುವಂತಹ ಒಂದು ಸಂಚಲನ. ಆತ್ಮೀಯ ವೀಕ್ಷಕರಿಗೆ ನಾದ ನಿನಾದ ಸೌಮ್ಯ ಭಟ್ ಅವರೊಂದಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಹಾಗೂ 73ನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಸಂಗೀತ ಕೇಳುಗರನ್ನ ಆನಂದದ ಚರಮಲೋಕಕ್ಕೆ ಕೊಂಡೊಯ್ತದೆ. ಜನಸಾಮಾನ್ಯರಿಂದ ಹಿಡಿದು ಪಂಡಿತ ಪಾಮರರವರೆಗೆ ಸಂಮೋಹನಗೊಳಿಸುವ ದೇವಕಲೆ. ಇಂತಹ ಈ ಸಂಗೀತ ಲೋಕದಲ್ಲಿ ಒಂದು ಅತ್ಯುನ್ನತ ಸಾಧನೆಯನ್ನ ಮಾಡಿದ ಶ್ರೀಮತಿ ಸೌಮ್ಯ ಭಟ್ ಕಟೀಲು ಇವರು ಕರಾವಳಿಯ ತುಳುನಾಡ ಕೋಗಿಲೆ ಎಂಬ ಬಿರುದಾಂಕಿತೆ ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿದ್ದಾರೆ. ಇಂದಿನ ಶ್ರೀಮತಿ ಇವರು ಹಲವಾರು ಪ್ರಶಸ್ತಿಗಳನ್ನ ತನ್ನದಾಗಿಸಿಕೊಂಡಿದ್ದಾರೆ. ನನ್ನ ಹಾಡು ನನ್ನದು, ಹಾಗೆಯೇ ಕರಾವಳಿಯ ಸೂಪರ್ ಸಾಂಗ್ ಎಂಬಂತಹ ಕಾರ್ಯಕ್ರಮದಲ್ಲಿ ನಿರ್ಣಾಯಕರಾಗಿಯೂ ಕೂಡ ಭಾಗವಹಿಸಿದ್ದಾರೆ. ಇವರಿಗೆ ನಮ್ಮ ಪ್ರೀತಿಯ ಆತ್ಮೀಯ ಸ್ವಾಗತ. ಮೇಡಮ್, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು. ನಿಮ್ಮ ಸಂಗೀತ ಲೋಕದ ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ ಇಂದಿನ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ಳಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೇನೆ. ಮೇಡಮ್, ನೀವೊಂದು ಗ್ರಾಮೀಣ ಪ್ರದೇಶದಿಂದ ಬಂದಂತಹ ಗ್ರಾಮೀಣ ಪ್ರತಿಭೆ ಅಂತಾನೆ ಹೇಳ್ಬೋದು. ಕಟೀಲು ಅಂತ ಹೇಳಿದ್ರೆ ಗ್ರಾಮೀಣ ಪ್ರದೇಶ. ಈ ಗ್ರಾಮೀಣ ಪ್ರತಿಭೆ, ನಿಮ್ಮ ಈ ಸಂಗೀತದ ಜರ್ನಿ ಯಾವ ರೀತಿ ಇತ್ತು ಮೇಡಮ್? ಖಂಡಿತ ಕಟೀಲು ಗ್ರಾಮೀಣ ಪ್ರದೇಶ ಆದರೂ ಕೂಡ ಕಟೀಲು ದುರ್ಗಾ ಪರಮೇಶ್ವರಿ ಅಮ್ಮನವರಿಂದ ತುಂಬ ಪ್ರಸಿದ್ಧಿ ಪಡೆದಂತಹ ಒಂದು ಕ್ಷೇತ್ರ ಆಗಿಬಿಟ್ಟಿದೆ ಅದು. ಸೊ ಆ ಕ್ಷೇತ್ರದಿಂದ ನಾನು ಬಂದಂಥವಳು. ತುಂಬ ಖುಷಿ ಆಗ್ತಾ ಇದೆ. ಅಷ್ಟು ಕಟೀಲು ಅಂತ ಹೇಳಿದ ಕೂಡಲೇ ಸೌಮ್ಯ ಭಟ್ ಕಟೀಲ್ನವರ ಅನ್ನೋ ಥರ, ಕಟೀಲ ಅಮ್ಮ ಅಷ್ಟು ಪ್ರಸಿದ್ಧಿಗೊಂಡವರು. ಸೊ ಅವರ ಪಾದ ತಳದಲ್ಲಿ ಬೆಳೆದಂಥವ್ರು ನಾವೆಲ್ಲ. ತುಂಬ ಖುಷಿ ಆಗ್ತಾ ಇದೆ. ಕಟೀಲಿಂದ ಬಂದವಳು ಅಂತ ಹೇಳ್ಕೊಳ್ಳಿಕ್ಕೆ ತುಂಬ ಖುಷಿ ಆಗ್ತಾ ಇದೆ. ನೀವು ಆ ಗ್ರಾಮೀಣ ಪ್ರದೇಶದಲ್ಲಿ ಇದ್ದುಕೊಂಡು ಸಂಗೀತವನ್ನ ನಿಮ್ಮ ಒಂದು ಜೀವನದ ಒಂದು ಒಳ್ಳೆಯ ಸ್ನೇಹಿತೆ ತರ ನೋಡಿಕೊಂಡು ಅದರಲ್ಲಿ ನಿಮ್ಮ ಜರ್ನಿಯನ್ನ ಸ್ಟಾರ್ಟ್ ಮಾಡಿದ್ರಿ. ಯಾವ ರೀತಿ ಇತ್ತು ನಿಮ್ಮ ಸಾಧನೆಯ ಎಕ್ಸ್ಪೀರಿಯನ್ಸ್, ಅನುಭವಗಳು? ತುಂಬ ಖುಷಿ ಕೊಟ್ಟಿವೆ. ಏಳು ಬಿಳಿಗಳು ಆಗ್ತಾ ಇರ್ತವೆ ಸಂಗೀತದಲ್ಲೇ ಆಗ್ಲೂ ಯಾವುದೇ ಕ್ಷೇತ್ರದಲ್ಲಾದ್ರೂ ಆಗ್ತಾ ಇರುತ್ತೆ. ಬಟ್ ಆ ಏಳು ಬಿಳಿಗಳನ್ನು ಎದುರಿಸಿಕೊಂಡು ಪಾಸಿಟಿವ್ ಆಗಿ ತೆಗೆದುಕೊಂಡು ಮುಂದುವರಿಸ್ತಾ ಹೋಗ್ತಾ ಇದ್ದೇವೆ. ಮೇಡಮ್, ನೀವು ಬಹಳ ಇಂಪಾಗಿ ಕಿವಿಗೆ ತಂಪಾಗಿ ಹಾಡ್ತೀರಿ. ನಿಮ್ಮ ಹಾಡುಗಳನ್ನ ಕೇಳಿಬಲ್ಲೆ. ಈ ಹಾಡುಗಳಿಗೆ ಅಥವಾ ನೀವು ಈ ರೀತಿ ಹಾಡುವುದಕ್ಕೆ ನಿಮ್ಗೊಬ್ರು ಸ್ಫೂರ್ತಿ ಬೇಕು. ಅಂದ್ರೆ ನೀವು ಸಂಗೀತ ಲೋಕದಲ್ಲಿ ಒಂದು ಸಾಧನೆಯನ್ನ ಮಾಡಬೇಕಾದ್ರೆ ನಮ್ಮ ಹಿಂದೆ ನಮ್ಗೆ ಸ್ಫೂರ್ತಿ ಬೇಕು. ಯಾರು ನಿಮ್ಮ ಸ್ಫೂರ್ತಿ ಅಂತ ಹೇಳಿದ್ರೆ ಸುಮಾರು ಜನ ಇದ್ದಾರೆ ಸ್ಫೂರ್ತಿ ಅಂತ ಹೇಳೋರು. ಎಲ್ಲರನ್ನ ನಾವು ನೆನೆಸ್ಕೊಳ್ಬೇಕಾಗ್ತದೆ. ಬಟ್ ಐಡಲ್ ಅಂತ ಹೇಳಿದ್ರೆ ನಾವು ಚಿಕ್ಕಂದಿಂದ ಅವರ ಹಾಡುಗಳನ್ನು ಕೇಳಿ ಬೆಳೆದಂಥವ್ರು. ಸೊ ಎಸ್ ಜಾನಕಿ ಅಮ್ಮ ಅವರು ನಮ್ಮ ಐಡಲ್, KS ಚಿತ್ರ ಅಮ್ಮ ಅವರು ಐಡಲ್. ಮೇಡಮ್, ಬಾಲ್ಯದಿಂದ ಕೂಡ ನೀವು ಸಂಗೀತದಲ್ಲಿ ನಿಮ್ಮ ಒಲುಮೆಯನ್ನ ತೋರಿಸಿಕೊಂಡವರು. ಬಾಲ್ಯದ ನಿಮ್ಮ ಪಯಣ, ಸಂಗೀತದ ಪಯಣ ಯಾವ ರೀತಿ ಇತ್ತು? ಮನೆಯಲ್ಲಿ ಅಪ್ಪ ಅಮ್ಮ ಇರ್ಬೋದು, ಅಕ್ಕ ತಂಗಿಯಂದ್ರು ಇರ್ಬೋದು, ಅಣ್ಣ ಇರ್ಬೋದು, ಯಾವ ರೀತಿ ನಿಮ್ಮ ಸಂಗೀತದ ಪಯಣದೊಂದಿಗೆ ನಿಮ್ಮೊಟ್ಟಿಗೆ ಅವರು ಕೂಡ ಸಾಥನ ನೀಡಿದ್ದಾರೆ? ಖಂಡಿತ. ಬಾಲ್ಯದಲ್ಲಿ ಅಂತ ಹೇಳಿದ್ರೆ ನಾವು ರೇಡಿಯೋ ಕೇಳ್ಕೊಂಡು ಬೆಳೆದವರು. ನನ್ನ ಅಪ್ಪ ಬೆಳಿಗ್ಗೆ ಆನ್ ಮಾಡಿದ್ರೆ ರಾತ್ರಿವರೆಗೆ ರೇಡಿಯೋ ಯುಗದಲ್ಲಿ ಹೌದು, ರೇಡಿಯೋ ಆನೇ ಇರುತ್ತೆ. ಸೊ ಬೆಳಿಗ್ಗಿಂದ ಸಂಜೆವರೆಗೆ ಸ್ಕೂಲಿಂದ ಹೋಗ್ಬೇಕಾದ್ರೂ ಸ್ಕೂಲಿಂದ ಬರಬೇಕಾದ್ರೂ ಹಾಡುಗಳನ್ನು ಕೇಳ್ತಾ, ವಿವಿಧ ಭಾರತಿ, ಅದು ಕನ್ನಡ ಚಾನೆಲ್ಗಳು, ಹೌದು, ಎಲ್ಲಾನು ಸಂಗೀತಮಯವಾಗೇ ಇತ್ತು ಮನೆ ಅಂದರೆ. ಬೇರೆ ಬೇರೆ ಚಿತ್ರಗೀತೆಗಳು, ಎಲ್ಲ ಥರದ ಗೀತೆಗಳು ರೇಡಿಯೋದಲ್ಲಿ ಬರ್ತಾ ಇರುತ್ತೆ. ಸೊ ಅದನ್ನು ಕೇಳಿ ಸಂಗೀತಕ್ಕೆ ಒಗ್ಗಿಕೊಂಡು ಹೋಗಿದ್ದೆವು ನಾವು ಆ ಥರ. ಮತ್ತೆ ನನ್ನ ಅಕ್ಕಂದಿರು ಕೂಡ ಎಲ್ಲರೂ ಹಾಡ್ತಾ ಇದ್ರು. ಸೊ ಸಂಗೀತ ಪರಿಸರವೇ ಇತ್ತು ನಮ್ಮ ಮನೆಯಲ್ಲೇ ಸಂಗೀತದ ಒಂದು ಪರಿಸರವಿದ್ದುಕೊಂಡು ಅದರಲ್ಲೇ ಬೆಳೆದಿಂದ ನೀವು ಆ ಸಂಗೀತದ ಸ್ಫೂರ್ತಿಯನ್ನ ಪಡೆದಿರ್ತೀರಿ. ಇನ್ನು ಅಪ್ಪ ಅಮ್ಮ ಇರ್ಬೋದು ಅಥವಾ ಶಾಲಾ ಟೀಚರ್ಗಳಿರ್ಬೋದು, ಯಾವ ರೀತಿ ನಿಮ್ಮನ್ನ? ಖಂಡಿತ ಬೇರೆ ಬೇರೆ ವಿಧದ ಕಾಂಪಿಟೇಷನ್ಗಳು ಇರುತ್ತೆ. ಇವಾಗಿನಷ್ಟು ಇರಲಿಲ್ಲ ಅಂದ್ರೂ ಮೊದಲು ತುಂಬಾ ಕಾಂಪಿಟೇಷನ್ಗಳು ಇದ್ದುವು. ಸೊ ಅವಾಗೆಲ್ಲ ನಮ್ಮ ಟೀಚರ್ಸ್ ಎಲ್ಲ ಸೌಮ್ಯ ಹೋಗು ಅಂತ ನನ್ನನ್ನೇ ಕಳಿಸ್ತಾ ಇದ್ರು. ಅಂದ್ರೆ ತುಂಬಾ ಟೀಚರ್ಸ್ ಅವರಿಂದ ತುಂಬಾ ಸ್ಫೂರ್ತಿ ನನಗೆ. ಎಲ್ಲರೂ ಅವರು ನನ್ನನ್ನ ಕಳಿಸ್ತಾ ಇದ್ರು, ನೀನು ಒಳ್ಳೆ ಹಾಡ್ತಿ, ನೀನು ಹಾಡು. ಇವಾಗ್ಲೂ ಅಷ್ಟೇ ನನ್ನನ್ನು ನೋಡಿದ್ರೆ ತುಂಬಾ ಹೆಮ್ಮೆ ಅವರಿಗೆ. ತುಂಬಾ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ನಮ್ಮ ಸೌಮ್ಯ ನಮ್ಮ ಹೆಸರನ್ನ, ನಿಮ್ಮ ಹೆಸರಿನ ಜೊತೆ ಅವರ ಹೆಸರನ್ನ ಕೂಡ ಉತ್ತುಂಗಕ್ಕೆ ಏರಿಸಿದವರು. ಖಂಡಿತ ನನ್ನ ಬಗ್ಗೆ ತುಂಬಾ ಅಭಿಮಾನದಿಂದ ಇದ್ದಾರೆ ಅವರು. ಈಗ ಒಡ ಹುಟ್ಟಿದವರ ಸಂಗೀತಕ್ಕೆ ಸ್ಫೂರ್ತಿ ಯಾವ ರೀತಿ ಇತ್ತು?
ಸ್ಫೂರ್ತಿ ಅಂದ್ರೆ ಅವ್ರ ಜೊತೆ ನಾನು ಹಾಡೋದು ಆ ತರ. ನಿಮ್ಮ ಹೊಡ ಹುಟ್ಟಿದ ಹೌದು, ಅವರು ಹಾಡ್ತಾ ಇರೋದು. ಹೌದು, ಎಲ್ಲರೂ ಹಾಡ್ತಾರೆ ಮನೆಯಲ್ಲಿ. ಸೊ ಎಲ್ಲರೂ ಅಂತ ಸಂಗೀತವನ್ನೇ ನಿಮ್ಮ ಜನ್ಮದಿಂದವೂ ನೀವು ಕೇಳ್ಕೊಂಡು ಬಂದವರು ಅಂತೇಳಿ ನಾವು ಹೇಳ್ಬೋದು. ಮೇಡಮ್, ನಿಮ್ಮ ಕಂಠ ಮಾಧುರ್ಯವನ್ನ ಸವಿಯುವಂತ ಮನ್ಸಾಗಿದೆ ನಮ್ಮ ವೀಕ್ಷಕರಿಗೆ. ಸ್ವಾತಂತ್ರ್ಯ ದಿನಾಚರಣೆಯ ಪರ್ವಕಾಲದಲ್ಲಿ ನಾವಿದ್ದೇವೆ. ಇವತ್ತು 73ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ನಾವು ಆಚರಿಸ್ತಾ ಇದ್ದೇವೆ. ಒಂದು ದೇಶಭಕ್ತಿ ಗೀತೆ ನಿಮ್ಮ ಕಂಠದಿಂದ. ಖಂಡಿತ ಸೈನಿಕರಿಗಾಗೆ ಲತಾ ಮಂಗೇಶ್ಕರ್ ಅಮ್ಮ ಅವರು ಹಾಡಿರುವಂತಹ ಗೀತೆ ಇದು. ಖಂಡಿತ ಮೊದಲನ ಹಾಡು ಅವರಿಗೆ ಅರ್ಪಿಸೋಣ ಅಂತ. शुभ दिन है हम सबका, लहरा लो तिरंगा प्यारा, पर मत भूलो सीमा पर वीरों ने है प्राण गवाए, कुछ याद उन्हें भी कर लो, कुछ याद उन्हें भी कर लो, जो लौट के घर ना आए, जो लौट के घर ना आए। ऐ मेरे वतन के लोगों, जरा आँख में भर लो पानी, जो शहीद हुए हैं उनकी जरा याद करो कुर्बानी, तुम भूल न जाओ उनको, इसलिए सुनो ये कहानी, जो शहीद हुए हैं उनकी जरा याद करो कुर्बानी। जब घायल हुआ हिमालय, खतरे में पड़ी आजादी, जब तक थी सांस लड़े वो, जब तक थी सांस लड़े वो, फिर अपनी लाश बिछा दी, संगीन पे धर कर माता, सो गए अमर बलिदानी, जो शहीद हुए हैं उनकी जरा याद करो कुर्बानी। कोई सिख कोई जात मराठा, कोई सिख कोई जात मराठा, कोई गुरखा कोई मदरासी, कोई गुरखा कोई मदरासी, सरहद पर मरने वाला, सरहद पर मरने वाला, हर वीर था भारतवासी, जो खून गिरा पर्वत पर वो खून था हिंदुस्तानी, जो शहीद हुए हैं उनकी जरा याद करो कुर्बानी। खून से लथपथ काया, फिर भी बंदूक उठा के 10-10 को एक ने मारा, फिर गिर गए होश गवा के, जब अंत समय
सफर करते हैं क्या लोग थे वो दीवाने क्या लोग थे वो अभिमानी जो शहीद हुए हैं उनकी जरा याद करो कुर्बानी तुम भूल न जाओ उनको इसलिए कही ये कहानी जो शहीद हुए हैं उनकी जरा याद करो कुर्बानी जय हिंद की सेना जय हिंद की सेना जय हिंद ವಾವ್, ಸೂಪರ್ ಮ್ಯಾಮ್. ಮ್ಯಾಮ್, ಇನ್ನೊಂದು ಮಾತು, ಸಂಗೀತದ ವಿವಿಧ ಪ್ರಕಾರಗಳಲ್ಲಿ ಕೂಡ ನಿಮ್ಮನ್ನ ನೀವು ತೊಡಗಿಸಿಕೊಂಡಿದ್ದೀರಿ ಅಂತೇಳಿ ಕೇಳಿಬಲ್ಲೆ. ಯಾವ್ಯಾವ ಪ್ರಕಾರಗಳಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದೀರಾ? ದೇಶಭಕ್ತಿ ಗೀತೆಯೊಂದಿಗೆ ಯಾವ ರೀತಿಯ ಹಾಡುಗಳನ್ನೆಲ್ಲ ಹಾಡ್ತೀರಾ? ಖಂಡಿತ. ನಾನು ಸಂಗೀತ ಕಲಿತದ್ದು ಮದುವೆ ಆದ ನಂತರ. ಸೊ ಚಿಕ್ಕಂದಿನಿಂದ ಈ ಚಿತ್ರಗೀತೆಗಳು, ಭಾವಗೀತೆಗಳು, ಇಂತಹ ಹಾಡುಗಳನ್ನೇ ಕಲ್ತ್ಕೊಂಡು ಬಂದವಳು, ಹಾಡ್ಕೊಂಡು ಬಂದವಳು. ಭಾವಗೀತೆ ಎಲ್ಲ ಸುಮಾರು ಕಾಂಪಿಟೇಷನ್ ಕೂಡ ಹೋಗಿದ್ದೆ ನಾನು. ಸೊ ಚಿಕ್ಕಂದಿನಿಂದಲೂ ವಿವಿಧ ಪ್ರಕಾರಗಳಲ್ಲಿ ಹಾಡ್ಕೊಂಡು ಬಂದಿರೋದ್ರಿಂದ ಸಂಗೀತ ಅಂದರೆ ಕ್ಲಾಸಿಕಲಲ್ಲಿ ಕೂಡ ಹಾಡಬಲ್ಲೆ, ಕೃತಿಗಳು ಆ ಥರದ್ದು, ಫಿಲ್ಮ್ ಸಾಂಗ್ ಕೂಡ ಹಾಡಬಲ್ಲೆ. ಭಾವಗೀತೆಗಳು, ಆಡು ಮುಟ್ಟದ ಸೊಪ್ಪಿಲ್ಲ ಸೌಮ್ಯ ಭಟ್ ಕೈ ಆಡಿಸಿದ ಸಂಗೀತ ಕ್ಷೇತ್ರ ಇಲ್ಲ ಅಂತ ಹೇಳ್ಬೋದು. ನಾವು ಪ್ರಯತ್ನ ಪಡ್ತೇನೆ, ಪ್ರಯತ್ನ ಪಡ್ತೀವಿ. ಪ್ರಯತ್ನ ಇದ್ರೆ ದೇವರು ಫಲ ಕೊಡ್ತಾನೆ. ಖಂಡಿತ. ಇನ್ನು ನೀವು ಸಂಗೀತದ ಭಾವನಾ ಲೋಕಕ್ಕೆ ಪ್ರೇಕ್ಷಕರನ್ನ ಕೊಂಡೊಯ್ತೀರಿ. ಯಾವುದೇ ಒಂದು ಕಾರ್ಯಕ್ರಮ ಕೊಟ್ಟರು ಕೂಡ ನಿಮ್ಮ ಹಾಡಲ್ಲಿ ಸಂಗೀತ ಲೋಕದ ಭಾವನಾ ಲೋಕಕ್ಕೆ ಪ್ರೇಕ್ಷಕರು ಹೋಗ್ಲೇಬೇಕು. ನಿಮ್ಮ ಈ ಸಂಗೀತದ ಜರ್ನಿ ಯಾವ ರೀತಿ ಸ್ಟಾರ್ಟ್ ಆಯ್ತು ಮೇಡಮ್? ಬಾಲ್ಯದಿಂದಲೇ ಸ್ಟಾರ್ಟ್ ಆಯ್ತು ಅಂತ ಆವಾಗಲೇ ಹೇಳಿದೆ ನಾನು. ಬಟ್ ಮದುವೆ ಆದ ಮೇಲೆ ನಾನು ಇದನ್ನು ಪ್ರೊಫೆಷನಲ್ ಆಗಿ ತಗೊಂಡೆ, ವೃತ್ತಿಯಾಗಿ ತಗೊಂಡೆ. ಪ್ರವೃತ್ತಿ ಇದ್ದದನ್ನು ವೃತ್ತಿಯಾಗಿ ತಗೊಂಡೆ ಅಂತ ಹೇಳ್ಬೋದು. ನನ್ನ ಪತಿದೇವರು ಇದಕ್ಕೆ ಕಾರಣ. ಯಾಕೆಂತಂದ್ರೆ ಗಂಡನ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದ್ರೆ ಏನು ಮಾಡಲ್ಲ. ಮದುವೆ ಆದ ನಂತರ ಎಲ್ಲಾನು ಕುಂಠಿತಗೊಳ್ಳುತ್ತೆ ಮಹಿಳೆಯರದ್ದು. ಯಾವ ಸಾಧನೆಗಳು ಇದ್ರು ಕೂಡ, ಕನಸುಗಳಿದ್ರು ಕೂಡ ಮದುವೆ ಆದ್ಮೇಲೆ ಕೆಲವು ಫ್ಯಾಮಿಲಿ ಮಾತ್ರ ಅವರನ್ನು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಅಂಥದ್ರಲ್ಲಿ ನಾನು ಬಹಳ ಪುಣ್ಯವಂತೆ ಅಂತ ಅನ್ಬೋದು. ನನ್ನ ಗಂಡನ ಮನೇಲಿ ಅದಕ್ಕೆ ಬಹಳ ಪ್ರೋತ್ಸಾಹ ನೀಡಿದ್ರು, ಇವಾಗಲೂ ನೀಡ್ತಾನೆ ಇದ್ದಾರೆ. ಸೊ ನನ್ನ ಗಂಡ ಬಹಳ ಪ್ರೋತ್ಸಾಹ ಮಾಡಿದ್ದಾರೆ. ಅವರು ಈ ಸಂಗೀತ ಕ್ಷೇತ್ರದಲ್ಲಿ ಇರುವವರು ಆಗಿದ್ದರಿಂದ ನನಗೂ ತುಂಬ ಅನುಕೂಲ ಕೂಡ ಆಯಿತು ಇದನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ. ಸೊ ನನಗೆ ಬಹಳ ಬೇಗ ಮದುವೆ ಆಗಿದ್ದರಿಂದ ಆವಾಗಿಂದ ಗಂಡನೇ ಸಪೋರ್ಟ್ ಆಗಿ ನಿಂತ್ಕೊಂಡಿದ್ದಾರೆ ನನಗೆ ಈ ಸಂಗೀತ ಪಯಣದಲ್ಲಿ. ಸೊ ಎಕ್ಸ್ಪೀರಿಯನ್ಸ್ ಅಂದರೆ ಬಹಳಷ್ಟು ಎಕ್ಸ್ಪೀರಿಯನ್ಸ್ಗಳು ಆಗಿವೆ. ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೊಳ್ಳೆ ಸಂಗೀತ ದಿಗ್ಗಜರ ಜೊತೆ ಹಾಡುವಂತಹ ನನಗೆ ಅವಕಾಶಗಳು ಕೂಡ ಸಿಕ್ಕಿದೆ. ಅಲ್ಲದೆ ನನಗೆ ಬಹಳ ಒಂದು ಮರೆಯಲಾಗದ ಘಟನೆ ಅಂತ ಈ ವಿಷಯನ ಹೇಳ್ಬೋದು ನಾನು ನಿಮ್ಮ ಜೊತೆ. ಹೌದು. ಯಾಕೆಂತಂದ್ರೆ ನಾನು ನಿಮ್ಮ ಹತ್ರ ಆವಾಗಲೇ ಹೇಳ್ದೆ, ನನ್ನ ಐಡಲ್ ಅಂದ್ರೆ ಎಸ್ ಜಾನಕಿ ಅಮ್ಮ ಅವರು ಅಂತ. ಸೊ ಅವರನ್ನು ಮೀಟ್ ಆಗುವ ಕ್ಷಣ ನನಗೆ ಸಿಕ್ಕಿದೆ. ಅಷ್ಟಲ್ಲದೆ ಮೀಟ್ ಆಗುದಲ್ಲ, ಅವರ ಮುಂದೆ ನಿಂತ್ಕೊಂಡು ಹಾಡುವಂತಹ ಒಂದು ಅವಕಾಶ ನನಗೆ, ಅದು ಅವಕಾಶ ಅಲ್ಲ, ಅದು ಏನು ಸುಯೋಗ ಅಂತ ಅನ್ಬೋದು ಅದನ್ನ. ಅವರು ಸ್ಟೇಜಲ್ಲಿ ಕೂತ್ಕೊಂಡಿದ್ದಾರೆ. ಅವರ ಗಾಯನ, ಅವರದೇ ಪ್ರೋಗ್ರಾಮ್ ಆ ದಿವಸ, ಅವರು ಅಲ್ಲಿ ಬಂದಿದ್ರು. ಸೊ ಅವರ ಸಾಂಗ್ಗಳನ್ನು ನಾವು ಹಾಡೋಕೆ ಗಾಯಕರೆಲ್ಲ ಕುಂದಾಪುರದಲ್ಲಿ ನಡೆದಂತಹ ಇದೊಂದು ಕಾರ್ಯಕ್ರಮ, 4 ವರ್ಷದ ಹಿಂದೆ ಆದಂತಹ ಪ್ರೋಗ್ರಾಮ್ ಇದು. ಸೊ ಅವರು ಸ್ಟೇಜಲ್ಲಿ ಕೂತ್ಕೊಂಡಿದ್ದಾರೆ, ಅವರ ಹಾಡುಗಳನ್ನು ನಾವು ಹಾಡ್ತಾ ಇದ್ದೇವೆ. ಸೊ ಆ ಸುಯೋಗ ಇನ್ನು ಮತ್ತೆ ಬರ್ಲಿಕ್ಕಿಲ್ಲ ಅಂತ ಅನಿಸುತ್ತೆ. ಅಷ್ಟು ದೊಡ್ಡ ಒಂದು, ನನಗೆ ಈ ಕ್ಷೇತ್ರದಲ್ಲಿ ಇಷ್ಟು ಮುಂದುವರೆದಕ್ಕೆ ಆ ಒಂದು ಅವಕಾಶ ನನಗೆ ಸಿಕ್ತಲ್ಲ, ಅದೇ ನನ್ನ ದೊಡ್ಡ ಪುಣ್ಯ ಅಂತ ಅನ್ಬೋದು. ಅದು ಮರೆಯಕ್ಕಾಗದಿರುವಂತಹ ಘಟನೆ ಅಂತ ನಾನು ಅನ್ಕೊಳ್ತೀನಿ ಅದನ್ನ. ನಿಮ್ಮ ಶಾಲಾ ದಿವಸಗಳಲ್ಲಿ ಕೂಡ ಈ ಸಂಗೀತದ ಪಯಣಕ್ಕೆ ಯಾವ್ದಾದ್ರು ಒಂದು ಒಳ್ಳೆಯ ವೇದಿಕೆಯನ್ನ ಸಿಕ್ಕಿದ್ರೆ ಅಂತ ಅನುಭವಗಳಿದ್ರು ಕೂಡ ನೀವು ಶೇರ್ ಮಾಡ್ಕೊಳ್ಳಿ. ಖಂಡಿತ. ಶಾಲಾ ಕಾಲೇಜುಗಳಾದ್ರೆ ಹೇಳಿದೆ, ಕಾಂಪಿಟೇಷನ್ಗೆ ಹೋಗ್ತಾ ಇದ್ದೆ, ಟೀಚರ್ ಸಪೋರ್ಟ್ ಇದ್ರು. ಸೊ ಮದುವೆ ಆದ ನಂತರ ಇದು ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತಾ ಇದ್ದೆ ನಾನಲ್ಲ. ಎಸ್ ಜಾನಕಿ ಅಮ್ಮ ಅವ್ರ ಜೊತೆ ಅವರು ಬೆನ್ನು ತಟ್ಟಿ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ರು. ಅಲ್ಲಿಗೆ ನಾನು ಸಾರ್ಥಕ ಆಯಿತು, ಗಾಯನವೇ ಸಾರ್ಥಕ ಆಯಿತು ಅಂತ ಅಂದ್ಕೊಂಡೆ ನಾನು. ಇಷ್ಟರವರೆಗೆ ಹಾಡ್ಕೊಂಡಿದ್ದಕ್ಕೆ ಒಂದು, ನಾನು ಯಾರು ಐಡಲ್ ಅಂತ ಅಂದ್ಬಿಟ್ಟು ಅವರ ಮುಂದೆ ಹಾಡುವಂಥ, ಅವರದೇ ಸಾಂಗನ್ನು ಹಾಡುವಂಥ ಅವಕಾಶ ಸಿಕ್ಕಿತ್ತು ನನಗೆ. ಸೊ ಬೇರೆ ಬೇರೆ ದಿಗ್ಗಜರ ಜೊತೆ ಹಾಡಿದ್ದೇನೆ ಕೂಡ.
ಅಲ್ಲದೆ ಅರಬ್ ರಾಷ್ಟ್ರಗಳಿಗೆ ಕೂಡ ಹಲವಾರು ಬಾರಿ ಹೋಗಿ ಹೌದು ತುಳುಸು ಕೂಟ ಹಾಗೂ ಬಂಟರ ಸಂಘ ಕುವೈಟ್ ಕತ್ತಾರ್ಗಳಲ್ಲೆಲ್ಲ ಹಾಡುವಂತಹ ಅವಕಾಶ ಕೂಡ ಈ ಸಂಗೀತದ ಪಯಣದಲ್ಲಿ ಸಿಕ್ಕಿದೆ. ಸೊ ಅದರ ಸಾರ್ಥಕತೆಯನ್ನು ಇದೆ ನನಗೆ. ನಾನು ಅದಕ್ಕೆ ಫಸ್ಟಿಗೆ ಹೇಳಿದೆ ಗ್ರಾಮೀಣ ಪ್ರತಿಭೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಮಿಂಚ್ತಾ ಇದ್ದಾರೆ ಅಂತ ಹೇಳಿ. ಖಂಡಿತ. ಇನ್ನು ನಿಮ್ಮ ಯಾವ್ದಾದ್ರು ಒಂದು ಒಳ್ಳೆಯ ನಿಮ್ಮ ಏನ್ ಹೇಳ್ತೀರಾ ಎಕ್ಸ್ಪೀರಿಯನ್ಸ್ ಗಳನ್ನ ಅನುಭವಗಳನ್ನ ಖಂಡಿತ ಮೆಲುಕು ಹಾಕುದಾದ್ರೆ? ಜಡ್ಜ್ಮೆಂಟ್ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಜಡ್ಜ್ಮೆಂಟ್ ಕರೀತಾರೆ. ಯಾಕಂತಂದ್ರೆ ಅದು ನನಗೆ ತುಂಬಾ ಭಯ. ಅಂದ್ರೆ ನಾನು ಕಲಿತಾ ಇದ್ದೇನೆ, ಹಾಡುವಂತಹ ಪ್ರಯತ್ನದಲ್ಲೇ ಇದ್ದೇನೆ ಇವಾಗಲೂ. ಅದು ಒಂದು ಎಕ್ಸ್ಪೀರಿಯನ್ಸ್ ತುಂಬಾ ಖುಷಿ ಆಗುತ್ತೆ. ಯಾಕಂತಂದ್ರೆ ನಮಗೆ ಅದರಿಂದ ಕಲಿಯೋಕೆ ಸಿಗುತ್ತೆ ಜಾಸ್ತಿ. ಹೌದು ಹೌದು. ಅಷ್ಟು ಮೊನ್ನೆ ಇತ್ತೀಚೆಗೆ ಒಂದು 2 ದಿವಸದ ಹಿಂದೆ ನನ್ನ ಹಾಡು ನನ್ನದು ಕಾರ್ಯಕ್ರಮ ಇತ್ತು, ಅದಕ್ಕೆ ಜಡ್ಜ್ಮೆಂಟ್ಗೆ ಹೋಗಿದ್ದೆ. ಸೊ ಅಲ್ಲೂ ಅಷ್ಟೇ ಪ್ರತಿಯೊಬ್ರು ಅಷ್ಟು ಚೆನ್ನಾಗಿ ಹಾಡ್ತಾ ಇದ್ದಾರೆ. ಸೊ ಅದು ಜಡ್ಜ್ಮೆಂಟ್ ಕೂಡ ಒಂದು ಅನುಭವ ಅಂತ ಹೇಳ್ಬಹುದು. ಜಡ್ಜ್ಮೆಂಟ್ ಮಾಡುವ ನಿರ್ಣಯ ತೆಗೆದುಕೊಳ್ಳುವಂತ ಕೆಪಾಸಿಟಿ ನಮಗೆ ಸಿಗ್ತದೆ, ಅನುಭವಗಳು ಕೂಡ. ಸೊ ಇಂಥದ್ದೆಲ್ಲ ಅನುಭವಗಳು ಬೇರೆ ಬೇರೆ ಸಂಗೀತ ಪ್ರಕಾರಗಳಲ್ಲಿ ಸಿಗ್ತಾನೆ ಇದೆ. ಖುಷಿ ಆಗ್ತಾ ಇದೆ ಇದರಿಂದ. ಆತ್ಮೀಯ ವೀಕ್ಷಕರೇ, ಸೌಮ್ಯ ಭಟ್ ಅವರ ಸಂಗೀತದ ನಿನಾದವನ್ನ ಕೇಳುತ್ತಾ ಅವರ ಸಂಗೀತ ಲೋಕದ ಪಯಣದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆತ್ಮೀಯ ವೀಕ್ಷಕರಿಗೆ ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಸೌಮ್ಯ ಭಟ್. ಅವರ ಸಂಗೀತದ ಲೋಕದ ಬಗ್ಗೆ, ಸಂಗೀತ ಸಾಧನೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ. ಗುರುವಿನ ಗುಲಾಮನಾಗದ ತನಕ ದೊರೆ ದಣ್ಣ ಮುಕುತಿ ಅಂತ ಹೇಳುವಂತ ಒಂದು ಮಾತಿದೆ. ಅಂದ್ರೆ ನಾವ್ ಯಾವ್ದಾದ್ರು ಒಂದು ವಿದ್ಯೆಯನ್ನ ಸಾಧನೆಯನ್ನ ಮಾಡ್ಬೇಕಾದ್ರೆ, ವಿದ್ಯೆಯಲ್ಲಿ ಒಂದು ಸಾಧನೆಯನ್ನ ಮಾಡ್ಬೇಕಾದ್ರೆ ಗುರುಗಳ ಕೃಪಾ ಕಟಾಕ್ಷ ನಮ್ಗೆ ಬೇಕೇ ಆಗ್ತದೆ. ನಿಮ್ಮ ಈ ಸಂಗೀತ ಸಾಧನೆಗೆ ಯಾರು ನಿಮ್ಮ ಗುರುಗಳಾಗಿರ್ತಾರೋ ಅವರ ಬಗ್ಗೆ ನಮ್ಮೊಂದಿಗೆ ಹಂಚಿಕೊಳ್ಳಿ ಮೇಡಮ್. ಖಂಡಿತ. ವಿದ್ವಾನ್ ಎಂ ನಾರಾಯಣ್ ಸುರತ್ಕಲ್ ಅವರು, ಸುರತ್ಕಲ್ನಲ್ಲಿರುವಂಥವರು ನಮ್ಮ ಗುರುಗಳವರು, ಮಹಾಗುರುಗಳು ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ಬಹಳಷ್ಟು ಕೃತಿಗಳನ್ನ ಸ್ವಂತ ರಚಿಸಿದ್ದಾರೆ. ಅವರು ರಚಿಸಿ ರಾಗ ಸಂಯೋಜನೆ ಮಾಡಿ ಅದನ್ನ ಹಾಡಿದ್ದಾರೆ ಕೂಡ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ಅವರ. ಸೊ ನಾವು ಪುಣ್ಯವಂತರು ಅಂತ ಹೇಳ್ಬೋದು ಅವರ ಶಿಷ್ಯರಾದದ್ದು. ಸೊ ಅನೇಕ ಮಕ್ಕಳನ್ನ ತರಬೇತಿಗೊಳಿಸ್ತಾ ಇದ್ದಾರೆ ಅವರು ಈಗಲೂ ಕೂಡ. ಸಂಗೀತ ಕ್ಷೇತ್ರದಲ್ಲಿ ನನ್ನ ಕ್ಲಾಸಿಕಲ್ ಸಂಗೀತದಲ್ಲಿ ಅವರಿಂದಾನೇ ನಾನು ಎಲ್ಲ ಪಡ್ಕೊಂಡೆ. ಫಿಲ್ಮ್ ಸಾಂಗ್ ಅಥವಾ ಬೇರೆ ಪ್ರಕಾರಗಳಲ್ಲಿ ಬೇರೆ ಯಾರು ಗುರುಗಳಿಲ್ಲ, ಸ್ವಂತವಾಗಿ ಕಲ್ತ್ಕೊಂಡೋದಿಲ್ಲ. ಕೇಳಿ ಕಲಿಯುವಂಥದ್ದು ನನಗೆ ಚಿಕ್ಕಂದಿನಿಂದ ಬಂದಿದ ಒಂದು ಕಲೆ. ಆದ್ರಿಂದ ಸೊ ಕೇಳಿಯೇ ಕಲ್ತ್ಕೊಂಡದ್ದು ನಾನು ಎಲ್ಲ ಸಾಂಗ್ ಕೂಡ. ಜಾನಪದ ಗೀತೆ ಆಗಿರ್ಬೋದು, ಭಾವಗೀತೆ ಆಗಿರ್ಬೋದು, ಫಿಲ್ಮ್ ಸಾಂಗ್ ಕೇಳುವಂಥದ್ದು ಒಂದು ನಮ್ಮ ಕಿವಿಯೇ ನಮ್ಮ ಗುರುಗಳು ಅಂತ ಹೇಳ್ಬೋದು ಕೆಲವೊಂದು ಸಂದರ್ಭದಲ್ಲಿ. ಸೊ ಹೀಗೆ ಕಲ್ತ್ಕೊಂಡು ಎಲ್ಲ ಈಗಲೂ ಕಲಿಯೋದೆ ಅಂತ ಹೇಳ್ಬೋದು. ಅಂದ್ರೆ ಸಂಗೀತದ ಬಗ್ಗೆ ಒಂದು ಒಲುಮೆ ಇದೆ, ಹಾಗಾಗಿ ಅದನ್ನ ಕೇಳ್ಕೊಂಡೆ ನೀವು ಕಲಿತೀರಾ? ಹೌದೌದು, ಇವಾಗ್ಲೂ ಕಲಿಯುವುದೇ ಜೀವನ ಅಂತ ಹೇಳಿದ್ರೆ ಹಾಗೆ ಅಲ್ವಾ? ಅದು ನೀವು ಸಂಗೀತದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಏರ್ಬೇಕು ಅಂತ ಮುಗಿಯದ ಪಯಣ ಅದು. ಇನ್ನು ಮೇಡಮ್, ನೀವು ಸಿನಿಮಾದಲ್ಲಿ ಕೂಡ ಹಿನ್ನೆಲೆ ಗಾಯನವನ್ನ ಮಾಡಿದಿರಿ ಅಂತೇಳಿ ಕೇಳಿಬಲ್ಲೆ. ಆ ಸಿನಿಮಾ ಲೋಕದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್, ಅನುಭವಗಳು, ಸಿನಿಮಾ ಕ್ಷೇತ್ರದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ಗಳು ಯಾವ ರೀತಿ ಇತ್ತು ಅದನ್ನ ಹಂಚಿಕೊಳ್ಳಿ ಮೇಡಮ್. ಸಿನಿಮಾದಲ್ಲಿ ಬಹಳಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ, ಯಾಕಂತಂದ್ರೆ 1-2 ಸಿನಿಮಾಗಳಿಗೆ ಹಾಡಿದ್ದೇನೆ ಅಷ್ಟೇ. ಸೊ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಜನರು ನಮ್ಮನ್ನು ಗುರುತಿಸ್ತಾರೆ ಆ ಮೂಲಕ. ಸೊ ಆ ಸಿನಿಮಾದಲ್ಲಿ ಹಾಡುವ ಅವಕಾಶ ಯಾಕೆ ಬೇಕು ಅಂತಂದ್ರೆ ಜನರು ನಮ್ಮನ್ನ ನಿಕಟವಾಗಿ ಗುರುತಿಸ್ತಾರೆ ನಮ್ಮನ್ನ. ಓ, ನೀವು ಅದ್ರಲ್ಲಿ ಹಾಡಿದ್ರಲ್ಲ, ಈ ಸಾಂಗ್ ನೀವು ಹಾಡಿದ್ರಲ್ಲ, ಆತರ. ಈ ಯಾವುದೇ ರಿಯಾಲಿಟಿ ಶೋಗಳು ಇರ್ಬೋದು, ಆ ಥರನೇ ಅದಕ್ಕೆ ಅದ್ರ ರಿಯಾಲಿಟಿ ಶೋಲಿ ಪಾರ್ಟಿಸಿಪೇಟ್ ಮಾಡ್ಬೇಕು. ಯಾಕಂದ್ರೆ ಜನರಿಗೆ ನಾವು ಹತ್ರ ಆಗ್ತವೆ ಅನ್ನುವ ದೃಷ್ಟಿಯಲ್ಲಿ ಸಿನಿಮಾಗಳಿಗೆ ಹಾಡೋದ್ರಿಂದ
ಜನರಿಗೆ ನಾವು ಹತ್ರ ಆಗ್ತೇವೆ, ನಮ್ಮ ಹೆಸರನ್ನು ಗುರುತಿಸ್ತಾರೆ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ತುಂಬ ಖುಷಿ ಕೊಡುತ್ತೆ. ಸಿನಿಮಾದಲ್ಲಿ ಹಾಡಿದ್ದೇನೆ ಅಂತ ಅನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ. ತುಳು ಸಿನಿಮಾ ಡಗಲ್ ಬಾಜಿಲು ಅದ್ರಲ್ಲಿ ಹಾಡಿದ್ದೇನೆ ಒಂದು ಸಾಂಗ್. ಯಾವ ಹಾಡು ಹಾಡಿದಿರಿ ಮೇಡಮ್ ಅದರಲ್ಲಿ? ವಿಮಲ ವಿಮಲ ವಿಮಲ. ಆ ಸಿನಿಮಾ ಕ್ಷೇತ್ರದಲ್ಲಿ ನಿಮ್ಮ ಯಾವ್ದಾದ್ರು ಮರೆಯಲಾರದ ಘಟನೆ ಅಂದ್ರೆ ನಿಮ್ಗದು ಹೊಸ ಅಂದ್ರೆ ಗ್ರಾಮೀಣ ಪ್ರತಿಭೆಯಾಗಿದ್ದು ಒಂದು ಸಿನಿಮಾ ಕ್ಷೇತ್ರದಲ್ಲಿ ನೀವು ಗುರುತಿಸಿಕೊಂಡಿದ್ದೀರಿ ಅಂತ ಹೇಳಿದ್ರೆ ಅದು ಅತ್ಯಂತ ಸಾಧನೆ. ಖಂಡಿತ. ನಾನು ಅದ್ರ ಬಗ್ಗೆನೇ ಹೇಳ್ಬೇಕು ಅಂತಿದ್ದೆ. ಗ್ರಾಮೀಣ ಪ್ರದೇಶದವರಿಗೆ ಆದಷ್ಟು ಅವಕಾಶಗಳನ್ನು ಕೊಡಬೇಕು. ಈಗಿನ ತುಳು ಬಹಳಷ್ಟು ಸಿನಿಮಾಗಳು ಬರ್ತಾ ಇವೆ, ತುಳು ಸಿನಿಮಾಗಳು. ಸೊ ಬೇರೆಯವರು ಎಲ್ಲೋ ಬೆಂಗಳೂರಿಂದ ದೂರದ ಪ್ರದೇಶಗಳಿಂದ ಕರೆಸುವ ಬದಲು ನಾವು ಮಂಗಳೂರು ಸುತ್ತಮುತ್ತ ಪರಿಸರದಲ್ಲಿ ಒಳ್ಳೆ ಸಿಂಗರ್ಸ್ ಇದ್ದಾರೆ, ಅವರನ್ನ ಸೆಲೆಕ್ಟ್ ಮಾಡ್ಕೊಂಡು ಅವರಿಗೆ ಚಾನ್ಸ್ ಕೊಡಬೇಕು. ನಮ್ಮ ಗ್ರಾಮೀಣ ಪ್ರತಿಭೆಗಳಿಗೆ ಖಂಡಿತ ಅವ್ರಿಗೂ ಒಂದು ಪ್ರೋತ್ಸಾಹ ಕೊಟ್ಟಂತಾಗುತ್ತೆ ಸಂಗೀತ ಕ್ಷೇತ್ರದಲ್ಲಿ ಮುಂದೆ ನಡೀಬೇಕಂತ ಅಂತಾದ್ರೆ. ಸೊ ಇನ್ನು ಬರುವಂತಹ ಬಹಳಷ್ಟು ಸಿನಿಮಾಗಳಿವೆ. ಸೊ ಎಲ್ರಿಗೂ ಅವಕಾಶಗಳು ಸಿಗ್ಲಿ ಅಂತ ನನ್ನ ಒಂದು ಹಾರೈಕೆ ಕೂಡ. ನಿಮ್ಮ ಹತ್ರ ಇನ್ನೊಂದು ವಿನಂತಿ ಮೇಡಮ್, ನಮ್ಮನ್ನ ಇನ್ನೊಮ್ಮೆ ನಿಮ್ಮ ಸಂಗೀತದ ರಸದೌತಣಕ್ಕೆ ರಸಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ? ಇನ್ನೊಂದು ಸಂಗೀತ, ನಿಮ್ಮ ಹಾಡು, ನಿಮ್ಮ ಖಂಡಿತ. ಧನ್ಯವಾದಗಳು ಮೇಡಮ್. ಇನ್ನು ನಿಮ್ಮ ಗಂಡ ತಬಲಾ ಆರ್ಟಿಸ್ಟ್ ಅಂತ ಕೇಳಿಬಲ್ಲೆ,
ನಿಮ್ಮಿಬ್ಬರ ಜೋಡಿ ಸಂಗೀತದಲ್ಲಿ ಬರುವ ರಾಗ ತಾಳದ ಹಾಗೆ ಮಿಲನವಾಗಿದೆ ಅಂತ ಹೇಳೋದನ್ನ ಕೂಡ ಕೇಳಿಬಲ್ಲೆ. ಅವರು ನಿಮ್ಮ ಈ ಸಂಗೀತದ ಪಯಣದಲ್ಲಿ ನಿಮ್ಮೊಂದಿಗೆ ಸದಾ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ. ಯಾವ ರೀತಿ ಅವರು ನಿಮ್ಗೆ ಸ್ಫೂರ್ತಿಯಾಗಿದ್ದಾರೆ, ಯಾವ ರೀತಿ ಸಪೋರ್ಟ್ ಅನ್ನ ಮಾಡ್ತಾರೆ? ಖಂಡಿತ ನಾನು ಸಂಗೀತದ ಪಯಣ ವೃತ್ತಿಯಾಗಿ ತಗೊಂಡಿದ್ದು ನನ್ನ ಮದುವೆ ನಂತರ ಅಂತ ಹೇಳ್ಕೊಂಡೆ ನಿಮ್ಮ ಹತ್ರ ಆವಾಗಲೇ. ಸೊ ನನ್ನ ಗಂಡ ಬಹಳಷ್ಟು ಸಪೋರ್ಟಿವ್ ಆಗಿದ್ದಾರೆ, ತುಂಬ ಎನ್ಕರೇಜ್ ಮಾಡ್ತಾರೆ ನನಗೆ. ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವ ವಿಷಯ ಬಂದಾಗ ಖಂಡಿತ ಮಾಡು, ಏನಾದರೂ ಸಾಧಿಸಬೇಕು ಅನ್ನುವಂಥ ಒಂದು ಮಾತನ್ನು ಹೇಳ್ತಾರೆ ಅವರು. ಸೊ ಇವಾಗ ಮಗು ಸಣ್ಣದು, ಸೊ ನಾನು ಇವಾಗಲೂ ಪ್ರೋಗ್ರಾಮ್ಸ್ ಕೊಡ್ತೇನೆ, ಬಹಳಷ್ಟು ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೇನೆ. ಹೊರಗೆ ದುಡಿಯುವಂತಹ ಮಹಿಳೆ ನಿಮಗೆ ಗೊತ್ತಿರ್ಬೋದು. ಖಂಡಿತ ಮನೆಯಲ್ಲಿ ಸಪೋರ್ಟ್ ಇಲ್ಲ ಅಂದರೆ ಮಗುವನ್ನು ನೋಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಬಹಳಷ್ಟು ಸಪೋರ್ಟಿವ್ ಆಗಿದ್ದಾರೆ ಅವರು. ತುಂಬ ಪುಣ್ಯವಂತೆ ನಾನು ಆ ವಿಚಾರದ ಬಂದಾಗ. ಸೊ ಅವರು ರಿದಮ್ ಪ್ಯಾಡ್ ನುಡಿಸ್ತಾರೆ, ತಬ್ಲಾ ಕೂಡ ನುಡಿಸ್ತಾರೆ. ಸೊ ಮೊದಲೆಲ್ಲ ಸಂಗೀತ ಕಾರ್ಯಕ್ರಮಕ್ಕೆ ಒಟ್ಟಾಗಿ ಹೋಗ್ತಾ ಇದ್ದೇವೆ, ನಾವು ಜೊತೆಯಾಗಿ ಹೋಗ್ತಾ ಇದ್ದೆವು. ಇವಾಗಲೂ ಅಷ್ಟೇ ಹೋಗ್ತಾ ಇರ್ತೇವೆ, ಹೆಚ್ಚಾಗಿ ಆ ಥರನೇ ಪ್ರೋಗ್ರಾಮ್ಸ್ ಹೋಗ್ತೇವೆ. ಬಟ್ ಇವಾಗ ಚೂರು ಮಗುನ ಒಂಚೂರು ನೋಡ್ಕೊಳ್ಳುವಂತಹ ಪರಿಸ್ಥಿತಿ ಇರೋದ್ರಿಂದ ಅಡ್ಜಸ್ಟ್ ಮಾಡಿಕೊಂಡು ನಾವು ತುಂಬ ಕಾರ್ಯಕ್ರಮಗಳನ್ನ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಕೂಡ. ಸಂಗೀತ ಕಾರ್ಯಕ್ರಮದಲ್ಲಿ ನೀವಿಬ್ರು ಒಟ್ಟಾಗಿ ಹೋಗಿದ ಮನೆಯಲ್ಲಿ ಯಾವ ರೀತಿಯ ಪ್ರಾಕ್ಟೀಸ್ ಗಳನ್ನ ಮಾಡ್ತೀರಾ, ಹೇಗೆ ಅಂದ್ರೆ ಒಟ್ಟಾಗಿ ಕೊಡುವಂತಹ ಕಾರ್ಯಕ್ರಮ? ಮನೆಯಲ್ಲಿ ಪ್ರಾಕ್ಟೀಸ್ ಅಂತ ಆತರ ಏನಿಲ್ಲ, ಅವರ ಪಾಡಿಗೆ ಅವ್ರು ಇರ್ತಾರೆ, ನನ್ನ ಪಾಡಿಗೆ ನಾನು ಪ್ರಾಕ್ಟೀಸ್ ಮಾಡ್ತಾ ಇರ್ತೇನೆ. ಹೌದು ಹೌದು, ಇಲ್ಲ ಅವರಷ್ಟಕ್ಕೆ ಇರ್ತಾರೆ, ಪ್ರಾಕ್ಟೀಸ್ ಮಾಡ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡೋದು ತುಂಬಾ ಕಮ್ಮಿ ನಾವು. ತುಂಬ ಸಪೋರ್ಟಿವ್ ಆಗಿ ಇದ್ದಾರೆ ನನಗೆ ಅವರು, ತುಂಬ ಸಪೋರ್ಟಿವ್ ಆಗಿ, ಬಹಳಷ್ಟು ಸಪೋರ್ಟಿವ್ ಆಗಿದ್ದಾರೆ ನನಗೆ ಅವರು, ಅದನ್ನು ಹೇಳಬಲ್ಲೆ ನಾನು. ಅಂದ್ರೆ ನಿಮ್ಮ ಪ್ರವೃತ್ತಿಯನ್ನ ವೃತ್ತಿಯ ರೂಪದಲ್ಲಿ ಕನ್ವರ್ಟ್ ಮಾಡಿದವರು ಅವರು. ಖಂಡಿತ ನನ್ನ ಆಸೆಗಳು ಕನಸುಗಳು ಏನೇನಿತ್ತು ಚಿಕ್ಕಂದಿನ ಅದೆಲ್ಲ ಬಣ್ಣ ತುಂಬಿದವರು. ಹೌದು, ಬಣ್ಣ ತುಂಬಿದವರು ಅವರು. ಹಾಡುಗಾರ್ತಿ ಆಗ್ಬೇಕು ಅಂತ ಚಿಕ್ಕಂದಿನಿಂದ ಕನಸು ನಂದು. ಸೊ ಆ ಕನಸನ್ನ ನನಸುಗೊಳಿಸಿದ್ದಾರೆ ನನ್ನ ಪತಿದೇವರು. ಇನ್ನೂ ಸಾಧನೆ ಮಾಡ್ಬೇಕು ಅಂತಿದ್ದೇನೆ, ಅದಕ್ಕೆಲ್ಲವೂ ಅವರು ಸಪೋರ್ಟಿವ್ ಆಗಿದ್ದಾರೆ. ನಿನ್ನ ಇಚ್ಛೆಗೆ ಬಿಟ್ಟದ್ದು ಅಂತ ಹೇಳ್ತಾರೆ ಅವರು, ಏನು ಮಾಡ್ಕೊಂಡ್ರು. ಮೇಡಮ್, ಇನ್ನೊಂದು ಪದ್ಯ ನಿಮ್ಮಿಂದ ನಮ್ಮ ಆತ್ಮೀಯ ವೀಕ್ಷಕರಿಗೆ. ಖಂಡಿತ ಖಂಡಿತ. लब पे आती है दुआ बन के तमन्ना मेरी, जिंदगी शम्मा की सूरत हो खुदाया मेरी। लब पे आती है दुआ बन के तमन्ना मेरी, ऐ वतन वतन मेरे आबाद रहे तू, ऐ वतन वतन मेरे आबाद रहे तू, मैं जहाँ रहूँ जहाँ में याद रहे तू, मैं जहाँ रहूँ जहाँ में याद रहे तू, ऐ वतन मेरे वतन, ऐ वतन मेरे वतन, तू ही मेरी मंजिल है पहचान तुझी से, तू ही मेरी मंजिल है पहचान तुझी से, पहुँचूं मैं जहाँ भी मेरी बुनियाद रहे तू, पहुँचूं मैं जहाँ भी मेरी बुनियाद रहे तू, ऐ वतन मेरे वतन, तुझ पे कोई गम की आँच आने नहीं दूँ, तुझ पे कोई गम की आँच आने नहीं दूँ, कुर्बान मेरी जान तुझ पे शाद रहे तू, कुर्बान मेरी जान तुझ पे शाद रहे तू, ऐ वतन वतन मेरे आबाद रहे तू, मैं जहाँ रहूँ जहाँ में याद रहे तू, ऐ वतन मेरे वतन।
लब पे आती है दुआ बन के तमन्ना मेरी, जिंदगी शम्मा की सूरत हो खुदाया मेरी, जिंदगी शम्मा की सूरत हो खुदाया मेरी। ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಇನ್ನು ನಿಮ್ಮ ಈ ಸಂಗೀತದ ಪಯಣದ ಬಗ್ಗೆ ನಾನು ಇನ್ನಷ್ಟು ಕೇಳಬೇಕು ಅಂತೇಳಿ, ನಿಮ್ಮ ಅನುಭವಗಳನ್ನ, ನಿಮ್ಮ ಕಾರ್ಯಕ್ರಮಗಳಲ್ಲಿ ಯಾವ ರೀತಿಯ ಅನುಭವಗಳನ್ನ ನೀವು ಪಡಿತೀರಿ, ಹೇಗೆ ಅಂತ ಅಂತೇಳಿ. ಕಾರ್ಯಕ್ರಮಗಳು ಪ್ರತಿಯೊಂದು ನಮಗೆ ಅನುಭವಗಳ ಜೊತೆಗೆ ಪಾಠವನ್ನು ಕೂಡ ಕಲಿಸುತ್ತೆ. ಇವತ್ತು ಮಾಡಿದ ತಪ್ಪು ನಾಳೆ ಮಾಡಬಾರ್ದು ಅನ್ನುವಂಥ ಒಂದು, ಪ್ರತಿ ಹಾಡುಗಳಲ್ಲಿ ಕೂಡ ಏನಾದರೂ ಒಂದು ಕಲಿಯೋಕೆ ಸಿಗುತ್ತೆ ನಮಗೆ. ಪ್ರತಿ ಹಾಡುಗಳಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನೋದು ಬೇರೆ, ಮನೇಲಿ ಹಾಡೋದು ಅನ್ನೋದು ಬೇರೆ. ಸೊ ಸ್ಟೇಜಲ್ಲಿ ಹಾಡುವಂಥ ಒಳ್ಳೆ ಕಮೆಂಟ್ಸ್ಗಳು ಬರುತ್ತೆ. ಸೊ ಒಳ್ಳೆ ಕಮೆಂಟ್ಸಲ್ಲಿ ಕೆಲವೊಮ್ಮೆ ಕಮೆಂಟ್ಸ್ ಗೊತ್ತಿರ್ಬೋದು ನಿಮಗೆ, ಬ್ಯಾಡ್ ಕಮೆಂಟ್ ಕೂಡ ಬರುತ್ತೆ. ಸೊ ಅದನ್ನು ನಾವು ವಿಮರ್ಶೆ ಅಂತ ನೀವು ಹೇಳ್ಬೋದು. ಅದೆಲ್ಲವನ್ನು ಸ್ವೀಕರಿಸ್ತೇವೆ, ಪಾಸಿಟಿವ್ ಆಗಿ ತಗೊಂಡು ಮತ್ತೆ ಅದನ್ನು ತಿದ್ದುಪಡಿ ಮಾಡಿಕೊಂಡು, ಅಂದ್ರೆ ನಾವು ಮಾಡುವಂತ ಪ್ರತಿಯೊಂದು ಕೆಲಸಕ್ಕೂ ಕೂಡ ವಿಮರ್ಶಕರಿಂದ ವಿಮರ್ಶೆಗಳು ಬರ್ತದೇ ಇರ್ತದೆ. ಅದನ್ನ ನಾವು ಧನಾತ್ಮಕವಾಗಿ ತೆಗೆದುಕೊಂಡಾಗ ನಮ್ಮ ಕ್ಷೇತ್ರದಲ್ಲಿ ನಾವು ಬೆಳಿಲಿಕ್ಕಾಗ್ತದೆ. ಆ ರೀತಿಯ ಒಂದು ಒಳ್ಳೆಯ ಆಟಿಟ್ಯೂಡ್ ಅನ್ನ ನೀವು ಬೆಳೆಸ್ಕೊಂಡಿದ್ದೀರಾ. ಅಂದ್ರೆ ವಿಮರ್ಶಕರಿದ್ರೆ ನಾವಾಗಿ ಬೆಳಿಬಹುದು ಅಂತ ಹೇಳಿ. ಇನ್ನು ಈ ಸಂಗೀತದ ಪಯಣದಲ್ಲಿ ನಿಮ್ಮ ಸಿಹಿ ಅನುಭವಗಳನ್ನ ನಮ್ಮ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಬಹುದಾ? ಸಂಗೀತದ ಎಲ್ಲ ಅನುಭವಗಳು ಸಿಹಿಯಾಗಿಯೇ ಇವೆ. ಸೊ ಎಸ್ ಜಾನಕಿ ಅಮ್ಮವ್ರ ಜೊತೆ ಹಾಡಿರೋದು ಅದು ಸಿಹಿ ಅನುಭವ ಮತ್ತು ಮರೆಯಲಾಗದ ಅನುಭವ ಅಂತ ಹೇಳ್ಬೋದು. ಪುತ್ತೂರು ನರಸಿಂಹ ನಾಯಕ್ ಜೊತೆ ಅವ್ರ ಜೊತೆ ಹಾಡಿದ್ದೇನೆ, ಅದು ಸಿಹಿ ಅನುಭವ. ಅಂಥ ಮಹಾನ್ ಕಲಾವಿದರ ಜೊತೆ, ಸಂಗೀತಗಾರರ ಜೊತೆ ಸೈಡಲ್ಲಿ ಕೂತ್ಕೊಳ್ಳೋದು ಅಂದರೆ ದೊಡ್ಡ ವಿಷಯ ಅಂಥದ್ದೆಲ್ಲ. ಸೊ ಬಹಳಷ್ಟು ದಿಗ್ಗಜರ ಜೊತೆ ಸ್ಟೇಜ್ ಹಂಚ್ಕೊಂಡಿದ್ದೇನೆ ಅನ್ನುವಂಥದ್ದು ಬಹಳ ಖುಷಿ ಕೊಡುವಂತಹ ವಿಚಾರ ಕೂಡ. ಎಸ್ ಆತ್ಮೀಯ ವೀಕ್ಷಕರೇ, ನಾವು ಸೌಮ್ಯ ಭಟ್ ಅವರೊಂದಿಗೆ ಅವರ ಸಂಗೀತ ಲೋಕದ ಪಯಣದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆತ್ಮೀಯ ವೀಕ್ಷಕರಿಗೆ ಸಣ್ಣ ವಿರಾಮದ ನಂತರ ನಾದ ನಿನಾದ ಸೌಮ್ಯ ಭಟ್ ಇವರೊಂದಿಗೆ ಕಾರ್ಯಕ್ರಮಕ್ಕೆ ನಲ್ಮೆಯ ಸ್ವಾಗತ. ಮೇಡಮ್, ನೀವೊಂದು ವಿನೂತನ ಶೈಲಿಯಲ್ಲಿ ವಂದೇ ಮಾತರಂ ಸಾಂಗ್ ಅನ್ನ ಮಾಡಿದಿರಿ ಅಂತ ಹೇಳಿ ಕೇಳಲ್ಪಟ್ಟೆ. ಆ ವಿಡಿಯೋ ತುಣುಕನ್ನ ಒಮ್ಮೆ ಪ್ರೇಕ್ಷಕರು ನಾವು ಒಟ್ಟಿಗೆ ನೋಡಿಕೊಂಡು ಬರೋಣ. ಖಂಡಿತ.
ಶ್ಯಾಮಲಾಂ ಮಮಲಾಂ ಮತುಲಾಂ ಸುಜಲಾಂ ಸುಫಲಾಂ ಮಾತರಂ ಶ್ಯಾಮಲಾಂ ಸರಳಾಂ ಸುಶ್ರಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ ವಂದೇ 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 ಮಾತರಂ. ನೋಡಿದ್ರಲ್ಲ ವೀಕ್ಷಕರೇ, ಸೌಮ್ಯ ಭಟ್ ಅವರಿಂದ ಮಾಡಿದಂತಹ ಒಂದು ವಿನೂತನ ಸಂಯೋಜನೆ ಇದು. ಮೇಡಮ್, ನೀವೊಂದು ನಿಮ್ಮದೇ ಆದ ಒಂದು ಹೊಸತನವನ್ನ ಈ ವಿಡಿಯೋದಲ್ಲಿ ಮಾಡಿದ್ದೀರಾ. ಯಂಗ್ ಜನರೇಷನ್ಗೆ ತುಂಬಾ ಅದ್ಭುತವಾಗಿ ಮೆಚ್ಚುಗೆ ಆಗುವಂತಹ ವಿಷಯ. ಈ ವಿಡಿಯೋವನ್ನ ಮಾಡಿದ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಳ್ತೀರಾ, ಹೇಳಿ. ಖಂಡಿತ. ನೀವು ಹೇಳಿದಂತೆ ಯೂತ್ಗೋಸ್ಕರನೇ ಮಾಡಿದ ಸಾಂಗ್ ಇದು. ಯಾಕಂತಂದರೆ ವಿಡಿಯೋ ಸಾಂಗ್ ಆಲ್ಬಮ್ ಕಾಂಪಿಟಿಷನ್ ಇತ್ತು. ವಂದೇ ಮಾತರಮ್ಮನ್ನು ಬೇರೆ ಬೇರೆ ರಾಗಗಳಲ್ಲಿ ಥ್ರೂಔಟ್ ಇಂಡಿಯಾ, ಇಡೀ ಭಾರತದಲ್ಲಿ ಬೇರೆ ಬೇರೆ ಕಡೆಗಳಿಂದ ಬಂದಿದೆ ವಿಡಿಯೋಗಳು. ಕಾಂಪಿಟಿಷನ್ ಇತ್ತು. ವಿಶ್ವ ದಾಖಲೆಗೆ ಈ ಬೇರೆ ಬೇರೆ ಟ್ಯೂನಲ್ಲಿ ವಂದೇ ಮಾತರಂ ಮಾಡಿರುವಂತಹ ಅತಿ ಹೆಚ್ಚು ಟ್ಯೂನ್ಗಳು ಮಾಡಿರುವಂತಹ ಒಂದು ಕಾಂಪಿಟಿಷನ್ ಅದು. ಅವರು ವಿಶ್ವ ದಾಖಲೆಗೆ ಮಾಡಿದ್ದು. ಸೊ ನಾನೇನು ಅಂದ್ಕೊಂಡೆ ಅಂದರೆ, ಬೇರೆ ಬೇರೆ ಎಲ್ಲ ಕಡೆಯಿಂದ ಮಾಡ್ತಾರೆ, ಟ್ಯೂನ್ ಮಾಡ್ತಾರೆ, ವಿಡಿಯೋ ಮಾಡ್ತಾರೆ. ಸೊ ಎಲ್ಲರೂ ಹೆಚ್ಚಾಗಿ ವಂದೇ ಮಾತರಂ ಅಂದರೆ ಶಾಸ್ತ್ರೀಯವಾಗಿ ಇರಬೇಕು ಅನ್ನುವಂಥ ಒಂದು ಮನಸ್ಸಲ್ಲಿರುತ್ತೆ. ಸೊ ಎಲ್ಲರೂ ಆ ಥರ ಮಾಡಿದರೆ ನಾನೊಂದು ಏನಾದರೂ ಚೇಂಜ್ ಮಾಡುವ, ಯೂತಿಗೋಸ್ಕರ, ಈಗಿನ ಈ ಟ್ರೆಂಡ್ಗೋಸ್ಕರ ಏನಾದರೂ ಒಂದು ಮಾಡೋಣ ಅಂತ ಹೇಳಿ, ಯೂತ್ ಇದನ್ನು ಉಪಯೋಗಿಸ್ಕೊಂಡ್ರೆ ವಂದೇ ಮಾತರಂ ಇನ್ನೂ ಅದಕ್ಕೊಂದು ಬೆಲೆ ಬರುತ್ತೆ ಅಲ್ವಾ? ಖಂಡಿತ ಅಲ್ವಾ? ಸೊ ಅದಕ್ಕೋಸ್ಕರ ಯೂತ್ಗೋಸ್ಕರ ಥಿಂಕ್ ಮಾಡಿಕೊಂಡು ರಾಗ ಸಂಯೋಜನೆ ನಾನೇ ಮಾಡಿದ್ದೇನೆ. ಇದಕ್ಕೆ ಹಾಡು ಕೂಡ ನಾನೇ ಹಾಡಿದ್ದೇನೆ. ಸೊ ಸಂದೇಶ್ ಅವರು ಇದಕ್ಕೆ ಸಂಗೀತ ನೀಡಿದ್ದಾರೆ. ಸೊ ಇದನ್ನು ಯೂತ್ಗೋಸ್ಕರ ಮಾಡಿದ್ದೇನೆ ಅಂದ್ಕೊಂಡು ಮಾಡಿದ್ದೆ. ಬಟ್ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಒಳ್ಳೆಯ ಕಮೆಂಟ್ಸ್ ಕೂಡ ಬಂದಿದೆ ನನಗಿದಕ್ಕೆ. ನಾನು ಕಟೀಲು ಕಾಲೇಜ್ಗಳಿಗೆಲ್ಲ ಹೋಗಿ ಇದನ್ನು ಅವ್ರಿಗೆ ತೋರಿಸಿದ್ದೆ. ತುಂಬ ಖುಷಿಪಟ್ಟರು. ಮಕ್ಕಳೆಲ್ಲ ಬಹಳ ಚೆನ್ನಾಗಿದೆ ಮೇಡಮ್, ತುಂಬ ಖುಷಿ ಆಯಿತು, ನಾವು ಇದನ್ನು ನಮ್ಮ ಸ್ಕೂಲ್ಗಳಲ್ಲಿ ಅಳವಡಿಸ್ಕೊಳ್ತೇವೆ ಈ ಹಾಡನ್ನು ಅಂತ ಹೇಳಿದರು. ಸೊ ಭಾಳ ಖುಷಿ ಆಯಿತು ನನಗೆ. ಯೂತ್ಗೆ ಮಾಡಿರೋ ಸಾಂಗ್, ಯೂತ್ಗೆ ತುಂಬ ಖುಷಿಪಟ್ಟರು ಇದನ್ನು. ಸಣ್ಣ ಮಗುವನ್ನು ಹಿಡ್ಕೊಂಡು ವಿವಿಧ ಕಡೆಗಳಲ್ಲಿ ಹೋಗಿ. ಆ್ಯಕ್ಚುಲಿ ಇದರ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ನನ್ನ ಮಗ 5 ತಿಂಗಳಿದ್ದ ಇದನ್ನು ವಿಡಿಯೋ ಮಾಡಬೇಕಾದ್ರೆ. ಹೌದು, ಮನೇಲಿ 5 ತಿಂಗಳು ಮಗು ಹಿಡ್ಕೊಂಡು ಎಲ್ಲಿ ಹೋಗೋದು ನೀನು ಅಂತ ಮನೇಲಿ ಹಾಗೆ ಹೇಳ್ತಾ ಇದ್ರು. ಸೊ ಆದರೂ ನಾನೇನಾದರೂ ಒಂದು ಸಾಧಿಸಲೇಬೇಕು. ಅಪರ್ಚುನಿಟಿ ಯಾವಾಗಲೂ ಸಿಗೋದಿಲ್ಲ ನಮಗೆ. ಹೌದು, ಅದು ಬರುವಾಗ ನಾವು ಅದನ್ನು ಸುಮ್ಮನೆ ಕೂತ್ಕೊಂಡ್ರೆ ಮತ್ತೆ ನಾವಾಗಿ ಸಿಗೋದಿಲ್ಲ. ಹೌದು. ಸೊ ಅಪರ್ಚುನಿಟಿ ಸಿಗಬೇಕಾದ್ರೆ ನಾವು ಹೋಗಬೇಕು ಅನ್ನೋ ದೃಷ್ಟಿಯಿಂದ ಮಗುನ ಹೇಗಾದರೂ ಮಾಡಿಕೊಂಡು ಮ್ಯಾನೇಜ್ ಮಾಡಿಕೊಂಡು ಹಸ್ಬೆಂಡ್ ಎಲ್ಲ ಹೇಳಿ ಓಕೆ ಮಾಡೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡಿದ್ವಿ. ತುಂಬ ಬಿಸಿಲು ಮಧ್ಯಾಹ್ನ ಹೊತ್ತಿಗೆ. ಆಗಲೂ ನನ್ನ ಜೊತೆ ಮಗುನ ಅದ್ರಲ್ಲಿ ನೋಡಿರ್ಬೋದು ನೀವು ದೃಶ್ಯದಲ್ಲಿ. ಆ ಮಧ್ಯಾಹ್ನ ಒಂದು 12-1 ಗಂಟೆಗೆ 5 ತಿಂಗಳು ಮಗುನ ಇಟ್ಕೊಂಡು 1 ಗಂಟೆ ಪಾಪ ಕೆಂಪಾಗಿಬಿಟ್ಟಿದೆ ಅದು ಮಗು. ಸೊ ಅಷ್ಟು ಕಷ್ಟಪಟ್ಟು ನಾನು ಅದನ್ನು ಮಾಡಿದ್ದೆ. ಸೊ ಅದರಿಂದ ಒಳ್ಳೆ ರಿವ್ಯೂಸ್ ಕೂಡ ನನಗೆ ಸಿಕ್ತು ಆ ವಿಡಿಯೋಗೆ. ನಿಮ್ಮ ಹೊಸತನದ ಸಂಯೋಜನೆಗೆ ಮಗ ಗಂಡ ಎಲ್ಲರಿಂದ ಸಹಕಾರ ಸಿಕ್ತು ನನಗೆ. ಸೊ ಹಾಡು ಕೂಡ ಒಳ್ಳೆಯಾಗಿ ಮೂಡಿ ಬಂದಿದೆ, ಹೊರಗಡೆ ಒಳ್ಳೆ ಬಂದಿದೆ. ಈ ಸಂಗೀತ ಲೋಕದಲ್ಲಿ ಇನ್ನಷ್ಟು ಪುಟ್ಟ ಪುಟ್ಟ ಹೆಜ್ಜೆಯನ್ನ ಇಟ್ಟುಕೊಂಡು ಅರಳುವಂತಹ ಪ್ರತಿಭೆಗಳಿವೆ. ಈ ಅರಳುತ್ತಿರುವಂತಹ ಈ ಪ್ರತಿಭೆಗಳಿಗೆ ನಿಮ್ಮ ಕಿವಿ ಮಾತೇನು ಮೇಡಮ್? ಅರಳುವಂತಹ ಪ್ರತಿಭೆಗಳಿಗೆ ಬಹಳಷ್ಟು ವೇದಿಕೆಗಳು ಸಿಗ್ತಾ ಇವೆ. ತುಂಬ ಖುಷಿ ವಿಷಯ ಇದು ಎಲ್ರಿಗೂ. ಮೊದಲೇ ನಮಗೆ ಅಷ್ಟು ವೇದಿಕೆ ಸಿಗ್ತೇ ಇರಲಿಲ್ಲ. ನಾವು ವೇದಿಕೆಗೋಸ್ಕರ ಹುಡುಕಾಡ್ತಾ ಇದ್ವಿ. ಈಗ ಹಾಗಿಲ್ಲ. ಎಲ್ಲ ಕಡೆ ಎಲ್ಲ ಕಡೆಯಲ್ಲಿ ಕೂಡ ಸಂಗೀತಕ್ಕೆ ಬಹಳ ಅವಕಾಶಗಳಿದೆ, ಸಂಗೀತ ಹಾಡುವವರಿಗೆ, ಮಕ್ಕಳಿಗೆ, ಎಲ್ರಿಗೂ. ಸೊ ರಿಯಾಲಿಟಿ ಶೋಗಳು ಬೇಕಾದಷ್ಟು ಇವೆ. ಈ ಪ್ರತಿ ಚಾನಲ್ನಲ್ಲಿ ನೋಡಿದ್ರು ರಿಯಾಲಿಟಿ ಶೋಗಳು ಸಂಗೀತದ ಬಗ್ಗೆ, ನೃತ್ಯದ ಬಗ್ಗೆ. ಸೊ ರಿಯಾಲಿಟಿ ಶೋಗಳು ಬೇಕು, ಇಲ್ಲ ಅನ್ನೋದಿಲ್ಲ ನಾನು. ಪ್ರತಿಭೆಗಳಿಗೆ ಒಂದು ಅವಕಾಶ, ಜನರಿಗೆ ನಮ್ಮನ್ನು ಗುರುತಿಸುವಂತಹ ಅವಕಾಶ ಖಂಡಿತ ಇದೆ ಅದರಲ್ಲಿ. ಬಟ್ ಈಗಿನ ಮಕ್ಕಳೇನಂದರೆ ರಿಯಾಲಿಟಿ ಶೋಗೋಸ್ಕರವೇ ಅವರನ್ನು ತಯಾರಿ ಮಾಡುವ ರೀತಿಯಲ್ಲಿ ಮಾಡಬಾರ್ದು ಅಂತ ನನ್ನದೊಂದು ಅನಿಸಿಕೆ. ಯಾಕಂತಂದರೆ ಶಾಸ್ತ್ರೀಯ ಸಂಗೀತ ಬಹಳಷ್ಟು ಮುಖ್ಯ. ಸೊ ಶಾಸ್ತ್ರೀಯ ಸಂಗೀತವನ್ನು ಚೆನ್ನಾಗಿ ಕಲ್ತ್ಕೊಂಡು ಅದರಲ್ಲಿ ಪ್ರಬುದ್ಧತೆಯನ್ನು ಪಡ್ಕೊಂಡು ನಂತರ ಏನಾದರೂ ನೀವು ಫೋಕಸ್ ಮಾಡಿ, ಖಂಡಿತ ನಿಮ್ಮತನವನ್ನು ನೀವು ಹೌದು. ಯಾಕಂತಂದರೆ ಒಂದು 2-3 ಸಾಂಗ್ ಹಾಡಿ ಇವಾಗೆಲ್ಲ ಹಾಗಾಗಿ ಬಿಟ್ಟಿದೆ. 2 ಸಾಂಗ್ ಹಾಡಿದ್ರೆ ಅವ್ರು ಸಿಂಗರ್ ಅಂತ. ಹೌದು. ಸೊ ರಿಯಾಲಿಟಿ ಶೋಗಳಲ್ಲಿ ಹಾಡಿದ ಕೂಡಲೇ ಅವರಿಗೆ
ಎಲ್ಲನೂ ಬಂದ್ಬಿಡ್ತು ಅವರಿಗೆ ಅನ್ನೋ ಥರ ಒಂದು ಅನುಭವ ಮಾಡ್ಕೊಳ್ತಾರೆ ಅವರು ನಮ್ಮ ಮುಂದೆ ಬರಬೇಕಾದ್ರೆ. ಸೊ ಖಂಡಿತ ಇಲ್ಲ, ಬೇಕಾದಷ್ಟು ಕಲಿಯೋದಿದೆ ನಮಗೆ. ಸೊ ಕಲಿತು ಮುಗಿಯೋದಿಲ್ಲ ಸಂಗೀತದಲ್ಲಿ. ಸೊ ಅದನ್ನೊಂದು ಮನಸ್ಸಲ್ಲಿ ಇಟ್ಕೊಂಡು ಬಹಳಷ್ಟು ಸಂಗೀತ ಶಾಸ್ತ್ರೀಯ ಪ್ರಬುದ್ಧತೆಯನ್ನು ಪಡೆದುಕೊಂಡು ಖಂಡಿತ ರಿಯಾಲಿಟಿ ಶೋಗಳು ಬೇಕು ನಮ್ಮನ್ನು ಗುರುಸ್ಬೇಕಾದ್ರೆ. ಅದರ ಜೊತೆಗೆ ಸಂಗೀತವನ್ನು ಕಲ್ತ್ಕೊಳ್ಳಿ, ಅದರಲ್ಲಿ ಮುಂದುವರಿಸಿ, ಖಂಡಿತ ಅದನ್ನು ಹೇಳಿ. ಮೇಡಮ್, ನಿಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟು ನಮ್ಮ ಆತ್ಮೀಯ ವೀಕ್ಷಕರೊಂದಿಗೆ ನಿಮ್ಮ ಸವಿ ನೆನಪುಗಳನ್ನು, ಸಂಗೀತ ಲೋಕದ ಪಯಣದಲ್ಲಿ ಸವಿ ನೆನಪುಗಳನ್ನು ಕೊಟ್ಟಿದ್ದೀರಿ ವೀಕ್ಷಕರಿಗೆ. ನಿಮಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಮನ ತುಂಬಿದ ಅಭಿವಾದನೆಗಳು. ಥ್ಯಾಂಕ್ ಯು ಸೋ ಮಚ್. ನಿಮಗೂ ಧನ್ಯವಾದಗಳು. ಸ್ಪಂದನ ಚಾನಲ್ ಅವರು ಕೂಡ ನನ್ನನ್ನು ಕರೆಸಿದ್ದಕ್ಕೆ, ನಮ್ಮನ್ನು ಇಷ್ಟು ಜೊತೆ ನನ್ನ ಅನಿಸಿಕೆಗಳನ್ನು ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭ ಹಾರೈಕೆಗಳನ್ನು ಹೇಳ್ತಾ ಇದ್ದೇನೆ. ಸಂಗೀತ ಸೆಳೆಯುವ ಮಾಯಕ್ಕೆ, ಸಂಗೀತ ನೀಡಿದ ಭಾವಕ್ಕೆ ಚಂದದ ಸ್ವರ ರಾಗವೊಂದು ಬಿದ್ದಿದೆ. ಮನಕ್ಕೆ ಮುದ ನೀಡಿದೆ ತನ್ನ ಆಲಾಪದಿಂದ. ಆತ್ಮೀಯ ವೀಕ್ಷಕರ ಬಾಳಲ್ಲಿ ಸಂಗೀತದ ಸವಿ ಜೇನಿನಂತೆ ಝೇಂಕರಿಸಲಿ ಎನ್ನುವ ಆಶಯದೊಂದಿಗೆ ನಾನು ಭಾಗ್ಯಶ್ರೀ ಐತಾಳ್ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಲ್ಮೆಯ ನಮಸ್ಕಾರಗಳು.